ಕಳೆದ ಹಲವಾರು ಸಮಯಗಳಿಂದ ಹಿಂದೂಗಳ ಆರಾಧ್ಯ ದೈವ ದೇವರನ್ನ ಅಪಹಾಸ್ಯ ಮಾಡುವುದು, ನಿಂದನೆ ಮಾಡುವುದು, ಅಶ್ಲೀಲ ಚಿತ್ರಗಳನ್ನು ಬಿಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚುವುದು, ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರಗಳ ಕಾಣಿಕೆ ಡಬ್ಬಿಗಳಿಗೆ ಬೇಡದ ವಸ್ತುಗಳನ್ನು ಹಾಕಿ ಅಪವಿತ್ರಗೊಳಿಸುವಂತಹ ಪ್ರಕರಣಗಳು ನಡೆಯುತ್ತಾ ಬಂದಿದ್ದು, ಇದು ಖಂಡನೀಯ ಎಂದು ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದರ ಮುಂದುವರಿದ ಭಾಗವಾಗಿ ಇದೀಗ ವಿಟ್ಲದ ಸಾಲೆತೂರಿನಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಮದುಮಗನಿಗೆ ಹಿಂದೂಗಳ ಆರಾಧ್ಯ ದೈವ ಕೊರಗಚ್ಚಿನ ವೇಷವನ್ನು ಹಾಕಿ ಅಪಹಾಸ್ಯ ಮಾಡಲಾಗಿದೆ. ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ, ಹೋರಾಟ, ಮನವಿಯನ್ನು ಸಲ್ಲಿಸಲಾಗಿದೆ. ಇಂತಹ ಕೃತ್ಯವನ್ನು ಖಂಡಿಸಿ ಮುಂದೆ ಇಂತಹ ಘಟನೆ ಆಗಬಾರದೆಂದು ಆಗ್ರಹಿಸಿ ಹಾಗೂ ಸರಿಯಾಗಿ ಶಿಕ್ಷೆಯನ್ನು ದೇವರೇ ಕೊಡಬೇಕೆಂದು ಆಗ್ರಹಿಸಿ ಜಿಲ್ಲೆಯಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಗಿದ್ದು, 1000ಕ್ಕೂ ಹೆಚ್ಚು ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆಯನ್ನ ಮಾಡಲಾಗಿದೆ. ಆರೋಪಿಗಳನ್ನ ಬಂಧಿಸದೇ ಇದ್ದಲ್ಲಿ ಕರಾವಳಿಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುವುದು. ಧಾರ್ಮಿಕ ಕ್ಷೇತ್ರಗಳಲ್ಲಿ ಫೋಟೋ, ವಿಡಿಯೋ ನಿಷೇಧಿಸಬೇಕಾಗಿದೆ. ಅಲ್ಲದೆ ಆರೋಪಿಗಳನ್ನ ಜಮಾತ್ನಿಂದ ಬಹಿಷ್ಕಾರ ಮಾಡಬೇಕೆಂದು ಇಸ್ಲಾಂ ಮುಖಂಡರಿಗೆ ನಾವು ಸವಾಲು ಹಾಕುವುದಾಗಿ ಅವರು ಸೂಚಿಸಿದರು. ಇಡೀ ನಮ್ಮ ಕರಾವಳಿಯಲ್ಲಿ 1000ಕ್ಕೂ ಹೆಚ್ಚು ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಇವತ್ತು ಸಾಮೂಹಿಕ ಪ್ರಾರ್ಥನೆ ಇವತ್ತು ಆಗ್ತಾ ಇದೆ. ಬೆಳಿಗ್ಗೆ ಸಾಕಷ್ಟು ಕಡೆಗಳು ಆಗಿದೆ. ಇನ್ನು ಸಂಜೆಯು ಇವತ್ತು ಈ ಕಾರ್ಯಕ್ರಮಗಳು ಆಗಲಿಕ್ಕಿದೆ. ಇವತ್ತೆಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳು, ಭಕ್ತರು, ಸಂಘಟನೆಗಳು ಮತ್ತು ಎಲ್ಲ ಸಮುದಾಯದವರು ಕೂಡ ಆ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಮುಂದಿನ ನಮ್ಮ ಹೋರಾಟಕ್ಕೆ ಶಕ್ತಿ ಸಿಗಬೇಕು, ದೇವರ ಅನುಗ್ರಹ ಸಿಗಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇನ್ನು ಎರಡನೇದು, ಇವತ್ತು ಮೊನ್ನೆ ಸ್ವಾಮಿ ಕೊರಗಜ್ಜನ ವೇಷ ಹಾಕಿ ಈ ನಡೆದಂಥ ಕೃತ್ಯಕ್ಕೆ ಹಲವಾರು ಇದನ್ನು ಖಂಡನೆ ಮಾಡಿದ್ದಾರೆ. ಅದರಲ್ಲೂ ಕೆಲವು ಮುಸಲ್ಮಾನ್ ನಾಯಕರು, ಮುಸ್ಲಿಂ ಸಂಘಟನೆಗಳು ಖಂಡನೆ ಮಾಡಿದ್ದಾರೆ. ಆದರೆ ಒಂದು ಕಡೆ ಇವರು ಖಂಡನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಯಾರು ಕೃತ್ಯ ನಡೆಸಿದ್ದಾರೆ ಅಂಥ ಮನೆಗೆ ಹೋಗಿ ಅವರ ಮನೆಯಲ್ಲಿ ಮಾತುಕತೆ ನಡೆಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಇದರಲ್ಲಿ ನಮಗೆ ಸಂಶಯ ಬರ್ತಾ ಇದೆ. ಇದರ ಹಿಂದೆ ಯಾವುದೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಹಿಂದೂಗಳ ಭಾವನೆಗೆ ನೋವುಂಟು ಮಾಡಬೇಕು, ಹಿಂದೂಗಳ ಮನಸ್ಸಿಗೆ, ಭಾವನೆಗಳಿಗೆ ಧಕ್ಕೆ ತರಬೇಕೆಂಬ ಉದ್ದೇಶದಿಂದ ಈ ಕೃತ್ಯಗಳು ಇವತ್ತು ಪ್ರತಿನಿತ್ಯ ನಡೀತಾ ಇದೆ. ಖಂಡನೆ ಮಾಡಬೇಕಾದ್ರೆ ಖಂಡನೆಯನ್ನು ಕೊಟ್ಟರು. ನಮ್ಮ ಇಸ್ಲಾಮಲ್ಲಿ ಇಂಥ ಕೃತ್ಯಗಳಿಗೆ ಇದು ಇಲ್ಲ, ಹೀಗಾಗಿ ಇದು ಮಾಡಿದ್ದು ತಪ್ಪು ಅಂತ ಹೇಳಿದರು. ಆದರೂ ಎಲ್ಲಿ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಯಾರೂ ಹೇಳಿಲ್ಲ. ಅದಕ್ಕೋಸ್ಕರ ನಾನು ಮುಸ್ಲಿಂ ಸಂಘಟನೆಗಳು ಏನಿದೆ ಅಥವಾ ಯಾರು ಮುಸ್ಲಿಂ ನಾಯಕರಿದ್ದಾರೆ, ನಾನು ಅವರಿಗೆ ಸವಾಲು ಆಗ್ತಾ ಇದ್ದೀನಿ. ಇದೇನಾದರೂ ಇಸ್ಲಾಮಿಗೆ ಇವತ್ತು ಮೊನ್ನೆ ನಡೆದಂಥ ಏನು ಕೆಲಸ ಇದೆ, ಕೃತ್ಯ ಇದೆ, ಇದು ನಿಮ್ಮ ಇಸ್ಲಾಮಿಗೆ ವಿರುದ್ಧ ಅಂತ ನೀವು ಹೇಳಿದ್ದೀರಿ. ಇಸ್ಲಾಂನಲ್ಲಿ ಈ ರೀತಿಯ ಕೃತ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದೀರಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಿಮಗೆ ನಿಜವಾಗಲೂ ಒಂದು ಸಾಮಾಜಿಕ ಕಳಕಳಿ ಇದ್ದರೆ, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅಂತ ಇದ್ದಿದ್ರೆ ತಕ್ಷಣ ಅವರನ್ನು ಜಮಾತಿಂದ ನೀವು ಹೊರಗಾಕಿ